ಬೃಹತ್ ಕೃಷಿ ಯಂತ್ರ ಮೇಳ 2023 ಮತ್ತು ಕನಸಿನ ಮನೆ ಮೇಳದ ಬಹಳ ಪ್ರಮುಖವಾದಂತಹ ಸೆಕ್ಷನಲ್ಲಿ ನಾವಿದ್ದೇವೆ. ಇದು ಕನಸಿನ ಮನೆ ಸೆಕ್ಷನ್. ಈ ಸೆಕ್ಷನ್ನ ಪೂರ್ತಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ. ರಾಮ್ಕೋ ಸಿಮೆಂಟ್ಸ್ನವರ ಸ್ಟಾಲ್ ಇದೆ, ಅದರ ಜೊತೆಗೆ ಆಕರ್ಷಣ್ ಇಂಡಸ್ಟ್ರೀಸ್ ಇವರ ಸ್ಟಾಲನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆಕರ್ಷಣ್ ಇಂಡಸ್ಟ್ರೀಸ್ ಗಮನ ಸೆಳೀತಾ ಇದೆ. ಬಹಳ ದೊಡ್ಡ ಸ್ಟಾಲನ್ನು ಆಕರ್ಷಣ್ ಇಂಡಸ್ಟ್ರೀಸ್ನವರು ಹಾಕಿದ್ದಾರೆ. ಇಲ್ಲಿ ಆಕರ್ಷಣ್ ಇಂಡಸ್ಟ್ರೀಸ್ನ ಸ್ಟಾಲ್ ಕೂಡ ಇಲ್ಲಿ ಇದೆ. ಜೊತೆಗೆ ಸ್ಟಾಲ್ನ ಒಳಭಾಗಕ್ಕೂ ಕೂಡ ನಾವು ಬರ್ತಾ ಇದ್ದೇವೆ. ಒಳಭಾಗದಲ್ಲಿ ಸ್ಟಾಲ್ನ ಬೇರೆ ಬೇರೆ ಐಟಮ್ಸ್ ಇಟ್ಟಿರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಇದು ಆಕರ್ಷಣ್ ಇಂಡಸ್ಟ್ರೀಸ್ನ ಸ್ಟಾಲ್ನ ಒಳಭಾಗವನ್ನು ನಾವು ನಿಮಗೆ ತೋರಿಸಿದ್ವಿ. ಇದೀಗ ಮತ್ತಷ್ಟು ಸ್ಟಾಲ್ಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಇಲ್ಲಿ SGK ಫರ್ನಿಚರ್ ಅವ್ರದ್ದು SGK ಫರ್ನಿಚರ್ ಅವರ ಫರ್ನಿಚರ್ ಸೆಂಟರ್ ಕೂಡ ಇದೆ. ಆ ಸೆಂಟ್ರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಫರ್ನಿಚರ್ ಸೆಂಟರ್ ಜೊತೆಗೆ ವುಡ್ಡಿನಿಂದ ಮಾಡಿರುವಂತಹ ಐಟಮ್ಗಳು ಇಲ್ಲಿ ಇದ್ದಾವೆ. ಅದರ ಜೊತೆಗೆ ಸಪ್ತಗಿರಿ ಸ್ಟೀಲ್ನವರ ಸ್ಟೀಲ್ ಐಟಮ್ಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಆನಂತರ ಪ್ಯೂನರ್ ರೂಫ್ ಟೈಲ್ಸನ್ನು ರೂಫ್ ಟೈಲ್ಸ್ ಹೇಗಿರ್ತದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಶಂಕರ್ ರೂಫಿಂಗ್ ಸಿಸ್ಟಮ್ ಅವ್ರದ್ದು ರೂಫಿಂಗ್ ಸಿಸ್ಟಮನ್ನು ಕೂಡ ನಿಮಗೆ ತೋರಿಸ್ತಿದ್ವಿ. ರೂಫಿಂಗ್ ಸಿಸ್ಟಮ್ ನಿಮ್ಮ ಮನೆಯ ನಿರ್ಮಾಣಕ್ಕೆ ಏನು ಬೇಕು ಅದೆಲ್ಲವೂ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಡ್ಯೂರಾಸ್ಟ್ರಾಂಗ್ ಅವ್ರದ್ದು ಒಂದು ಶಾಪ್ ಇದೆ. ಡ್ಯೂರಾಸ್ಟ್ರಾಂಗ್ನವರ ಶಾಪನ್ನು ಕೂಡ ನಿಮಗೆ ತೋರಿಸ್ತಿದ್ದೀವಿ. WPC ಡೋರ್ಸ್ ಆ್ಯಂಡ್ ವಿಂಡೋಸು ಈ ಶಾಪನ್ನು ಕೂಡ ತೋರಿಸ್ತಿದ್ದೀವಿ. ನೋಡಿ, ಡೋರ್ಸ್ ಮತ್ತು ವಿಂಡೋಸ್ನ ಶಾಪ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು WPC ಡೋರ್ಸ್ ಆ್ಯಂಡ್ ವಿಂಡೋಸ್ನ ಶಾಪ್. ಇಲ್ಲಿಯೂ ಕೂಡ ಬಹಳಷ್ಟು ಜನ ಬಂದು ವೀಕ್ಷಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸು? ಇಷ್ಟವರೆಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್. ಎಸ್ ಕೇಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಹೌದೌದು, ಖಂಡಿತ. ನಮ್ಮದೊಂದು ಇನ್ನೋವೇಟಿವ್ ಪ್ರಾಡಕ್ಟ್, ನೆಕ್ಸ್ಟ್ ಜನ್ರೇಷನ್ಗೆ ಬೇಕಿದಂಥ ಪ್ರಾಡಕ್ಟ್, ವುಡ್ಡಿಗೆ ಆಲ್ಟರ್ನೇಟ್, ಸೊ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್. ಹಾಗಾಗಿ ವಿಟಚ್ ನಮ್ಮ ಕಂಪನಿ. ಸೊ ಹಾಗಾಗಿ ನಮ್ಮದು ನೆಕ್ಸ್ಟ್ ಜನ್ರೇಷನ್ಗೆ ಫ್ಯೂಚರ್ಗೆ ಬೇಕಾದಂಥ ಪ್ರಾಡಕ್ಟ್ ಆದ ಕಾರಣ ಮನೆ ಮಾಡೋರು, ರಿನೋವೇಷನ್ ಮಾಡೋರಿಗೆಲ್ಲ ಬೇಕಾದಂಥ ಪ್ರಾಡಕ್ಟ್. ಸೊ ವೆರಿ ಗುಡ್ ರೆಸ್ಪಾನ್ಸ್. ಇದರ ಜೊತೆಗೆ ಇಲ್ಲಿ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಅಂತ ಹೇಳುವಂಥ ಹೆಸರಿನಲ್ಲೇ ಇರುವಂಥದ್ದು ಲಕ್ಷ್ಮೀ ಇಂಡಸ್ಟ್ರೀಸ್ನವರ ಪ್ರಾಡಕ್ಟ್ಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಹೇಗಿದೆ ಲಕ್ಷ್ಮೀ ಇಂಡಸ್ಟ್ರೀಸ್ನವರ ಪ್ರಾಡಕ್ಟ್ಗಳು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ವಿಶೇಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಲಕ್ಷ್ಮೀ ಇಂಡಸ್ಟ್ರೀಸ್ನ ಪ್ರಾಡಕ್ಟ್ಗಳು. ಬೇರೆ ಬೇರೆ ಮರಕ್ಕೆ ಪರ್ಯಾಯವಾಗಿ ಮಾಡಿರುವಂತಹ ಲಕ್ಷ್ಮೀ ಇಂಡಸ್ಟ್ರೀಸ್ನ ಪ್ರಾಡಕ್ಟ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದಷ್ಟು ಜನ ಬಂದು ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಆ ಎನ್ಕ್ವೈರಿ ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ವಿಶೇಷವಾಗಿ ಗಮನಿಸ್ತಾ ಇದ್ದೀರಿ. ಇದೀಗ ಇಲ್ಲಿರ್ತಕ್ಕಂಥವ್ರ ಹತ್ರ ನಾವು ಮಾತನಾಡಿಸಬೇಕು. ಹೇಗಿದೆ ರೆಸ್ಪಾನ್ಸ್ ಅನ್ನುವಂಥದ್ದನ್ನು ಕೂಡ ನಿಮಗೆ ಕೇಳಬೇಕು. ಸರ್, ನಮಸ್ತೆ. ಹೇಗಿದೆ ರೆಸ್ಪಾನ್ಸ್? ತೊಂದರೆ ಇಲ್ಲ, ಭಾರಿ ಒಳ್ಳೆಯದಾಗಿ ಉಂಟು ಸರ್. ಮೊದಲೆಲ್ಲ ಮಾಡಿದವರೆಲ್ಲ ಇಲ್ಲಿ ಬಂದು ನೋಡಿ ಒಳ್ಳೆ ಇದು ಕೊಡ್ತಾ ಇದ್ದಾರೆ. 15 ವರ್ಷ ಆಯಿತು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪೆಷಾಲಿಟಿ ಅದೆಲ್ಲ ಸಿಮೆಂಟ್ ವರ್ಕ್ ಮತ್ತು ಫೈಬರ್ ಇದೆಯಲ್ಲ, ಡೋರ್ಸ್ ಎಲ್ಲ ಫೈಬರ್ ಮತ್ತು ಆರ್ಚ್ ಐಟಮ್ ಅಷ್ಟೇ. ಬಾಕಿದೆಲ್ಲ ಮಂಚ ಇದೆಲ್ಲ ಉಂಟು ಫೈಬರ್ ಇದು, ಮತ್ತು ಡೆಸ್ಕ್ ಬೆಂಚಿ ಶೋಕ್ ಇಟ್ಟಿದೆ. ಹೌದೌದು, ಎಲ್ಲ ಉಂಟು ಅಲ್ಲಿ. ಕನಸಿನ ಉಜಿರೆಗೆ ಬಂದರೆ ಎಲ್ಲ ಸಿಗ್ತದೆ ನೋಡಲಿಕ್ಕೆ. ಲಕ್ಷ್ಮೀ ಇಂಡಸ್ಟ್ರೀಸ್, ಇದು ಲಕ್ಷ್ಮೀ ಇಂಡಸ್ಟ್ರೀಸ್ನವರ ಸ್ಟಾಲ್. ಕನಸಿನ ಮನೆ ಲಕ್ಷ್ಮೀ ಇಂಡಸ್ಟ್ರೀಸ್ನ ಸ್ಟಾಲ್ ಉಜಿರೆಯಿಂದ ಅನುಗ್ರಹಕ್ಕೆ ಹೋಗುವಂಥ ಚಾರ್ಮಲ್ಲಿ. ಕನಸಿನ ಮನೆ ಸೆಕ್ಷನ್ನಲ್ಲಿ ಒಂದು 40ನೇ ಸ್ಟಾಲ್ ಬಹಳ ವಿಶೇಷವಾಗಿದೆ. www.hometify.com homatify.com ನೋಡುವ. ಇಲ್ಲಿ ಸ್ವಿಚಸ್ ಇದೆ. ಇದು ಏನು ಸರ್, ಇದು ಹೇಗೆ ವರ್ಕ್ ಆಗುತ್ತೆ? ಇದು ಡೈರೆಕ್ಟ್ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಮನೆದು ಎಕ್ಸಿಸ್ಟಿಂಗ್ ಲೈಟ್ಸ್, ಫ್ಯಾನ್ಸ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ ಆರ್ ಕನ್ವೀನಿಯನ್ಸ್ ಪರ್ಪಸ್ಸಿಗೆ. ಮತ್ತು ನಾವು ಮೋಷನ್ ಸೆನ್ಸರ್ಸ್ ಇಂಪ್ಲಿಮೆಂಟ್ ಮಾಡ್ತೇವೆ. ಮೋಷನೆಲ್ಲ ಇರುವಾಗ ನಿಮ್ಮದು ಲೈಟ್ಸ್ ಆನ್ ಆಗ್ತದೆ, ಮನೆಯದು ಎಕ್ಸಿಸ್ಟಿಂಗ್ ಲೈಟ್ಸ್. ಮತ್ತು ವಿ ಆರ್ ಆಲ್ಸೋ ಇನ್ ಟು ಗೇಟ್ ಆಟೋಮೇಷನ್. ಆಟೋಮೇಟೆಡ್ ಗೇಟ್ಸ್ ಓಪನ್ ಆಗೋದು, ಕರ್ಟನ್ ಆಟೋಮೇಷನ್, ಕಂಪ್ಲೀಟ್ ಸ್ಮಾರ್ಟ್ ಹೋಮ್ ಪ್ರಾಡಕ್ಟ್ಸ್ ನಾವು ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೇವೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಮೊಬೈಲ್ ಏನಾದರೂ ಬೇಕು ಅಂತ ಉಂಟು? ಹಾಗೆ ಏನಿಲ್ಲ, ಏನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ನಿಮ್ಮದು ಯಾವ ಮೊಬೈಲ್ ಉಂಟು ಆ ಮೊಬೈಲಿಗೆ ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಆದರೆ ಮನೆಯಲ್ಲಿ ಹೈ
ಹೈಟೆಕ್ ಆದಂಥ ಸ್ವಿಚರ್ಸ್ ಎಲ್ಲ ಬೇಕಾ? ಏನು ಬೇಡ, ಎಕ್ಸಿಸ್ಟಿಂಗ್ ಸ್ವಿಚ್ ಬೋರ್ಡು ನಿಮ್ದು ಯಾವ್ದು ಎಕ್ಸಿಸ್ಟಿಂಗ್ ಸ್ವಿಚಸ್ ಉಂಟು ಅದರಲ್ಲಿ ನಿಮಗೆ ಆಟೋಮೇಟ್ ಮಾಡಬೇಕು ಕಂಪ್ಲೀಟ್. ಹೌದು. ಓಕೆ, ಇದು ನೀವು ಗಮನಿಸ್ಬೋದು. ನಿಮ್ಮ ಮನೆಯಲ್ಲಿ ನೀವು ಎಲ್ಲಿದ್ದರೂ ಕೂಡ ಸ್ವಿಚ್ಚನ್ನು ಇದು ಮಾಡ್ಬೋದು. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಟೆಕ್ನಾಲಜಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಕನ್ಸಲ್ಟೆನ್ಸಿ ಸೆಲ್ ಇದು. ಕನ್ಸಲ್ಟೆನ್ಸಿ ಸೆಲ್ನ ಬಗ್ಗೆ ಇಲ್ಲಿ ಸ್ವಲ್ಪ ಬಂದವರಿಗೆಲ್ಲರಿಗೂ ಸರ್ವೆ ಮಾಡೋದು ಹೇಗೆ, ಲೇಔಟು, ಸ್ಟೇಕ್ಔಟು, ಟೊಪೋಗ್ರಾಫಿಕಲ್ ಸರ್ವೆ ಇವನ್ನೆಲ್ಲ ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀರಿ ಅಲ್ಲ, ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅದರ ಜೊತೆಗೆ ವಿವೇಕಾನಂದ ಕಾಲೇಜಿನ ಮತ್ತೊಂದು ಸೆಲ್ ಇದೆ. ಇಲ್ಲಿ ವಿವೇಕಾನಂದ ಕಾಲೇಜಿನ ಕಾಲೇಜ್ ಬಗ್ಗೆ, ಪ್ರಮುಖವಾಗಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಕಾಲೇಜಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಒದಗಿಸಲಾಗುತ್ತೆ. ಅದರ ಜೊತೆಗೆ ಇಲ್ಲೊಂದು LED ಕೂಡ ಹಾಕಿದ್ದಾರೆ. LED ರ್ಯಾಂಕ್ ಹೋಲ್ಡರ್ಸ್ ಇದು ಫೋಟೋ ಮತ್ತು ವರ್ಷದ ಸಾಧನೆಗಳು ಎಲ್ಲವನ್ನು ಕೂಡ ಹಾಕಿದ್ದಾರೆ. ವಿವೇಕಾನಂದ ಕಾಲೇಜಿನ ವಿಶೇಷತೆಗಳನ್ನು ಏನು ಇಲ್ಲಿ ಹಾಕಿದ್ದಾರೆ ಅದನ್ನು ನೀವು ನೋಡ್ಬೋದು. ಜೊತೆಗೆ ಫೆಡರಲ್ ಬ್ಯಾಂಕಿನವ್ರದ್ದು ಒಂದು ಸ್ಟಾಲ್ ಇದೆ. ಜೊತೆಗೆ ಕ್ಯಾಂಪ್ಕೋದವ್ರದ್ದು ಒಂದು ಸ್ಟಾಲ್ ಇದೆ. ಕ್ಯಾಂಪ್ಕೋದವ್ರದ್ದು ಒಂದು ಸ್ಟಾಲ್ ಇದೆ. ಕ್ಯಾಂಪ್ಕೋದವ್ರದ್ದು ಸ್ಟಾಲ್ ತುಂಬ ಕಡೆಗೆ ಇದಾಗೆ 50ನೇ ವರ್ಷದ ಸಂಭ್ರಮದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಸ್ಟಾಲನ್ನು ಹಾಕಿದ್ದಾರೆ. ಜೊತೆಗೆ ಇನ್ನೊಂದು ಶೇಟ್ ಎಲೆಕ್ಟ್ರಾನಿಕ್ಸ್ನವ್ರದ್ದು ಒಂದು ಶಾಪನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾರೆ, ಏನೆಲ್ಲ ಇದೆ ಅನ್ನುವಂಥದ್ದು. ಇಲ್ಲಿ ಸರ್ ಏನಿದೆ, ಅಲ್ಲಿ ಸ್ವಲ್ಪ ಐಟಮ್ ಕಡಿಮೆ ಇದ್ದಂಗಿದೆ. ಇದರಲ್ಲಿ ಈಗ ನಾವೀಗ ಕ್ಯಾಮರಾ ಸೆಟ್ ಇದ್ದಾವೆ, ಕ್ಯಾಮರಾ ಸೆಟ್ ಇದೆ, ಸೋಲಾರ್ ಕ್ಯಾಮರಾ ಸೆಟ್ ಇದೆ. ಅಂದರೆ ಅಪ್ಲಯನ್ಸಸ್ ಎಲ್ಲ ಏನು ಇಡಲಿಲ್ಲ, ಮೇನ್ ಐಟಮ್ ನಮ್ಮ ಈ CC ಕ್ಯಾಮರಾ. ಅಪ್ಲಯನ್ಸಸ್ ಬೇಕಾದರೂ ಶಾಪಿಗೆ ಬರ್ಬೋದು. ಹೌದು, ಬರ್ಬೋದು. ಅಂದರೆ ಅದೆಲ್ಲ ಅಪ್ಲಯನ್ಸಸ್ ಎಲ್ಲ ಜನ ಎಲ್ಲ ನೋಡಿರ್ತಾರೆ. ಬಟ್ ಈ CC ಕ್ಯಾಮರಾದಲ್ಲಿ ಈಗ ಕೆಲವೆಲ್ಲ ಅಡ್ವಾನ್ಸ್ಡ್ ಕ್ಯಾಮರಾ, ಈಗ PTZ ಕ್ಯಾಮರಾ ಇದೆ. PTZ ಕ್ಯಾಮರಾ ಅಂತ ಹೇಳಿದ್ರೆ ಈಗ ನಮ್ಮ ಶಾಪ್ನಲ್ಲಿ ಬಂದರೆ ನಾನು ನನ್ನ ಕಸ್ಟಮರ್ಸಿಗೆ ಹೇಳ್ಬೋದು, ಈಗ PTZ ಕ್ಯಾಮರಾ ಹೀಗೆ ಬರ್ತದೆ, ಝೂಮ್ ಆಗ್ತದೆ, ಆ ಥರ ಹೇಳ್ಬೋದು. ಆದರೆ ನಾವು ಅವ್ರಿಗೆ ಆಪ್ರೇಟ್ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಂತರ ಅಲ್ಲಿ 100 ಮೀಟರ್ಸ್ ಇಲ್ಲ ತೋರಿಸಲಿಕ್ಕೆ. ಸೊ ಈಗ ನಾನು ಇಲ್ಲಿ ಏನು ಮಾಡಿದ್ರೆ 100 ಮೀಟರ್ಸ್ ಇದೊಂದು PTZ ಕ್ಯಾಮರಾನೇ ಡೆಮೋಗೆ ಹಾಕಿದ್ದಾನೆ. ಸೊ ಎಲ್ಲ ಕಸ್ಟಮರ್ಸಿಗೆ ತೋರಿಸ್ತಾ ಇದ್ದೇನೆ ಎಲ್ಲ ಜನರಿಗೆ. ಮತ್ತು ವೈಫೈ ಕ್ಯಾಮರಾಸ್ ಇದೆ, ಮತ್ತು ಆಕ್ಸೆಸ್ ಕಂಟ್ರೋಲ್ಸ್ ಇದೆ, ಪಾಕೆಟ್. ನೋಡಿ ಇಲ್ಲಿಗೆ ವಿಚಾರಣೆ ಮಾಡ್ತಾ ಇದ್ದಾರೆ, ಏನು ಎತ್ತ ಶೇಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಹೇಗೆ ಯಾವ ಕ್ಯಾಮರಾ ಆದರೆ ಹೇಗೆ ಅನ್ನುವಂಥದ್ದನ್ನು ವಿವರಿಸುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಕಸ್ಟಮರ್ಸಿಗೆ. ಇದು ಶೇಟ್ ಎಲೆಕ್ಟ್ರಾನಿಕ್ಸ್ ಒಂದು ಸ್ಟಾಲ್. ಅದ್ರ ಜೊತೆಗೆ ಇದೀಗ ನಾನೀಗ ಈಗ ನೀವು ಕಾಣ್ತಾ ಇರೋದು ಈಗ PTZ ಕ್ಯಾಮರಾ ಅಂತೇಳಿ. ಇದು ನಿಮಗೆ 360 ಡಿಗ್ರಿ ಟರ್ನ್ ಆಗ್ತದೆ ಕ್ಯಾಮರಾ. ಮತ್ತು 100 ಮೀಟರ್ಸ್ ತನಕ ಝೂಮ್ ಆಗ್ತದೆ. ಅಂದರೆ ಸ್ಟಾರ್ಟಿಂಗ್ ರೇಂಜಲ್ಲಿ 100 ಮೀಟರ್ಸ್ ಅಪ್ ಟು 350 ಮೀಟರ್ಸ್ ತನಕ ಝೂಮ್ ಆಗ್ತದೆ. ಇದೀಗ ನಾವು ಮೇದಿನಿ ಕ್ಯಾಡ್ ಇನ್ಸ್ಟಿಟ್ಯೂಟ್ ಅವ್ರದ್ದು ಸ್ಟಾಲನ್ನು ನೋಡ್ತೀವಿ. ಮೇದಿನಿ ಕ್ಯಾಡ್ ಇನ್ಸ್ಟಿಟ್ಯೂಟ್ ಅವ್ರದ್ದು, ಅನಂತರ DK ನಿರ್ಮಿತ್ ಕೇಂದ್ರ, ಜೊತೆಗೆ ರೂಫಿಂಗ್ ಟೆಕ್ನಾಲಜಿ ಅವ್ರದ್ದು ಬ್ಲಾಕ್ಸ್ಗಳು, ಮಡ್ ಬ್ಲಾಕ್ಸ್ ಎಲ್ಲವೂ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ವಾಲ್ಗಳು ನಿರ್ಮಾಣ ಆಗಿರುವಂಥದ್ದು ಇರ್ಬೋದು. ಮತ್ತು ಪೈಂಟ್, ಪ್ರಾಕೃತಿಕ್ ಪೈಂಟ್, ಸನ್ನಿಧಿ ಪ್ರಾಕೃತಿಕ್ ಪೈಂಟ್ನವ್ರದ್ದು ಗೋವಿನ ಸಗಣಿಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಪೈಂಟ್ ಹೇಗೆ ತಯಾರಿಸಲಾಗುತ್ತೆ, ಪರಿಸರ ಸ್ನೇಹಿ ಪೈಂಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪರಿಸರ ಸ್ನೇಹಿ ಪೈಂಟ್ ಇಲ್ಲಿ ಇದೆ. ಮಂಗಳೂರಿನ ಸನ್ನಿಧಿ ಪ್ರಾಕೃತಿಕ್ ಪೈಂಟ್ ಹಳೆ ಅಂಗಡಿ ಮಂಗಳೂರು, ಇವರ ಒಂದು ಶಾಪು ಇಲ್ಲಿದೆ. ಅದರ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕಿನವರ ಒಂದು ಶಾಪ್ ಕೂಡ ಇಲ್ಲಿದೆ, ಅಂದರೆ ಸ್ಟಾಲ್ ಇಲ್ಲಿದೆ. ಜೊತೆಗೆ ಸುರಕ್ಷಾ ಮಡ್ ಬ್ಲಾಕ್ಸ್ನವ್ರದ್ದು ಕೂಡ ಸ್ಟಾಲ್ ಇಲ್ಲಿದೆ. ಇದು ಸುರಕ್ಷಾ ಮಡ್ ಬ್ಲಾಕ್ಸ್ ಮಾರ್ನವಿಕಟ್ಟೆ ಕಡೆಯಿಂದ ಬೇರೆ ಬೇರೆ ಕಡೆ ಇರುವಂಥದ್ದು. ಬಹಳ ವಿಶೇಷವಾಗಿ ಸುರಕ್ಷಾ ಮಡ್ ಬ್ಲಾಕ್ನವರ ಒಂದು ಶಾಪ್ ಕೂಡ ಇಲ್ಲಿದೆ. ಸರ್ ಹೇಗಿದೆ ರೆಸ್ಪಾನ್ಸ್? ಒಳ್ಳೆ ಇದು ಬರ್ತಾ ಇದೆ ಸರ್, ಪರವಾಗಿಲ್ಲ. ಎಲ್ಲಿ? ನಮ್ಮ ಮಂಗಳೂರು ಸರ್, ಪ್ರೀಮಿಯರ್ ಕ್ಲೇ ಅಂತ. ನಮ್ದೆಲ್ಲ ಇದೆ ಪ್ರಾಡಕ್ಟ್ ಎಲ್ಲ, ಜಾಲಿ ಟೈಪ್ ಬ್ರಿಕ್ಸ್ ಮತ್ತೆ ಎಲ್ಲ ಉಂಟಲ್ಲ ಸರ್ ಇದೆ. ಒಳ್ಳೆ ರೆಸ್ಪಾನ್ಸ್ ಸರ್, ಒಳ್ಳೆ ಪರವಾಗಿಲ್ಲ. ಸುರಕ್ಷಾ ಮಡ್ ಬ್ಲಾಕ್ಸ್ ಇದ್ದು ಸರ್ ಹೇಗಿದೆ ರೆಸ್ಪಾನ್ಸ್? ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೆ ಯೂಟ್ಯೂಬ್ ಚಾನಲ್ ಎಲ್ಲ ಸ್ವಲ್ಪ ಪ್ರಚಾರ ಇದ್ದ ಕಾರಣ ಹುಡ್ಕೊಂಡು ಬರ್ತಾರೆ, ಕೇಳ್ತಾ ಇದ್ದಾರೆ. ಹೌದು, ನಮಗೆ ಲೋಕಲ್ ಮಾರ್ಕೆಟ್ ಸಹ ಒಳ್ಳೆ ಸಪೋರ್ಟ್ ಇದೆ ಇಲ್ಲಿ. ಆಲ್ರೆಡಿ ನಾವು ಎಕ್ಸಿಸ್ಟಿಂಗ್ ಇದ್ದೇವೆ ಇಲ್ಲಿ, ವಿಟ್ಲದಲ್ಲಿ ಫ್ಯಾಕ್ಟ್ರಿ ಎಲ್ಲ ಇರುತ್ತೆ, ಒಳ್ಳೆ ಸಪೋರ್ಟ್ ಇದೆ. ಅದ್ರ ಜೊತೆಗೆ ಮೈತ್ರಿ ಎಲೆಕ್ಟ್ರಿಕ್ ಇದೆ. ಮೈತ್ರಿ ಎಲೆಕ್ಟ್ರಿಕ್ನ ಒಂದು ಸ್ಟೋರ್ ಕೂಡ ನಿಮಗೆ ಕಂಡು ಬರ್ತಾ ಇದೆ. ಇದು
ಕನಸಿನ ಮನೆ ಒಳಭಾಗಕ್ಕೆ ಬಂದಾಗ ನಿಮಗೆ ಬೇಕಾದಂಥ ಬೇರೆ ಬೇರೆ ಒಂದು ಸ್ಟಾಲ್ಗಳಿದ್ದಾವೆ. ನಿಮಗೆ ಅದರಿಂದ ಬಹಳ ಯೂಸ್ಫುಲ್ ಆಗ್ಬೋದು, ಬಹಳ ಹೆಲ್ಪ್ ಆಗ್ಬೋದು. ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಕನಸಿನ ಮನೆಯ ಒಳಭಾಗಕ್ಕೆ ಬಂದು ಒಮ್ಮೆ ನೋಡಿದಾಗ ನಿಮಗೆ ಮನೆ ಕಟ್ಟುವವರು ಇರ್ಬೋದು, ಮನೆ ಕಟ್ಟುವಂಥ ಯೋಚನೆ ಇರುವವರು ಇರ್ಬೋದು, ಮನೆ ಕಟ್ಟಿದವರು ಇರ್ಬೋದು, ಎಲ್ಲರಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ಐಟಮ್ಸು ಇಲ್ಲಿದ್ದಾವೆ. ಇದನ್ನು ಭೇಟಿ ಕೊಟ್ಟು ಒಮ್ಮೆ ನೀವು ನೋಡ್ಬೋದು. ಅಂಕಿತ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.